ಮೂಡಬಿದ್ರಿಯ ತೋಡಾರು ಪರಿಸರದ ಅಯ್ಯಪ್ಪ ಮಾಲಾಧಾರಿಗಳು ಶಬರಿಮಲೆಗೆ ಪಾದಯಾತ್ರೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಅವರನ್ನ ತಿರುಪತಿಯ ತಿರುಮಲದಿಂದ ಶ್ವಾನವೊಂದು ಹಿಂಬಾಲಿಸಿಕೊಂಡು ಬಂದಿದ್ದು ಮಂಗಳವಾರ ಮೂಡಬಿದ್ರಿಯ ಮಣಿಕಂಠ ಕ್ಷೇತ್ರಕ್ಕೆ ಮಧ್ಯಾಹ್ನದ ವೇಳೆಗೆ ಆಗಮಿಸಿ ವಿಶ್ರಮಿಸಿ ನಂತರ ಮತ್ತೆ ಭಕ್ತರೊಂದಿಗೆ ಪಾದಯಾತ್ರೆ ಮುಂದುವರೆಸಿದೆ. ಮೂಡಬಿದ್ರಿಯ ಅಯ್ಯಪ್ಪ ಮಂದಿರಕ್ಕೆ ಆಗಮಿಸಿದ ಅಯ್ಯಪ್ಪ ಮಾಲಾಧಾರಿಗಳನ್ನ ಮತ್ತು ಶ್ವಾನವನ್ನ ಮೂಡಬಿದ್ರೆ ಮಣಿಕಂಠ ಕ್ಷೇತ್ರದ ಪ್ರಧಾನರಾದ ರಮೇಶ್ ಶಾಂತಿ ಮತ್ತು ಕ್ಷೇತ್ರದ ಪ್ರಮುಖ ಸುದರ್ಶನ್ ಎಂಬರ ಮಾಡಿಕೊಂಡರು. ಸುದ್ದಿಗಾರರ ಜೊತೆ ಮಾತನಾಡಿದ ಸುದರ್ಶನ್ ಅವರು 18 ವರ್ಷಗಳಿಂದ ಅಶೋಕ್ ಗುರುಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಸ್ತಾ ಇದ್ದಾರೆ. ನವೆಂಬರ್ 30ರಂದು ತಿರುಪತಿಯಲ್ಲಿ ಮಾಲಾಧಾರಣೆ ಮಾಡಿದ್ದಾರೆ ಎಂದರು. ವ್ರತಧಾರಿ ರಾಜೇಶ್ ಮಾತನಾಡಿ, ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣವಾಗಬೇಕು, ಶಬರಿಮಲೆಯಲ್ಲಿ ಮಹಿಳೆಯರ ಪ್ರವೇಶ ನಿರ್ಬಂಧಿಸುವ ಕುರಿತ ಸಂಕಲ್ಪದಿಂದ ವ್ರತಧಾರಿಗಳು ಅಯೋಧ್ಯೆ ಹಾಗೂ ತಿರುಪತಿಯಿಂದ ಶಬರಿಮಲೆಗೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಎಂದರು. ತಿರುಪತಿಯ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಇರುಮುಡಿಯನ್ನು ಕಟ್ಟಿ ಇವತ್ತು ಅಲ್ಲಿಂದ 30 ತಾರೀಕಿಗೆ ಯಾತ್ರೆಯನ್ನು ಹೊರಟವರು ಇವತ್ತು ನಮ್ಮ ಮೂಡಬಿದ್ರೆಯ ಅಯ್ಯಪ್ಪ ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಾವು ಸ್ವಾಗತವನ್ನು ಕೋರಿದ್ದೇವೆ. ಇಲ್ಲಿಂದ ಅವರು ಮುಂದಕ್ಕೆ ತೋಡಾರಿನ ಅಯ್ಯಪ್ಪ ದೇವಸ್ಥಾನದಲ್ಲಿ ತಂಗಿ ಮುಂದಿನ ಸೋಮವಾರ 25ನೇ ತಾರೀಕಿಗೆ ಅಶೋಕ್ ಗುರುಸ್ವಾಮಿ ಅವರ ನೇತೃತ್ವದಲ್ಲಿ ಸುಮಾರು 50ಕ್ಕಿಂತಲೂ ಮಿಕ್ಕಿ ಅಯ್ಯಪ್ಪ ವ್ರತಧಾರಿಗಳು ಪಾದಯಾತ್ರೆಯನ್ನು ಹೊರಳಿಕ್ಕಿದ್ದಾರೆ. ಈಗಾಗಲೇ ಅಯೋಧ್ಯೆಯಿಂದ ಹೊರಟಂಥ 4 ಜನರ ತಂಡ ಈಗಾಗಲೇ ತೋಡಾರನ್ನು ಅವರು ತಲುಪಿದ್ದಾರೆ. ಒಟ್ಟು ಅಯೋಧ್ಯೆಯಿಂದ ಹೊರಟಂಥ 4 ಜನ ಮತ್ತು ತಿರುಪತಿಯಿಂದ ಹೊರಟಂಥ 15 ಜನ, ಒಟ್ಟು ಈ 19 ಜನ ಒಂದು ದೊಡ್ಡ ಪಾದಯಾತ್ರೆಯನ್ನು ಮಾಡೋದರ ಮೂಲಕ ಅಯ್ಯಪ್ಪನ ಸನ್ನಿಧಿಯಲ್ಲಿರುವಂಥ ಏನು ಮಹಿಳೆಯರ ಪ್ರವೇಶ ಏನಿದೆ ಆ ಪ್ರವೇಶಕ್ಕೆ ಒಂದು ದಿಗ್ಬಂಧನ ಆಗಬೇಕು, ಇನ್ನೊಂದು ಅಯೋಧ್ಯೆಯಲ್ಲಿ ಭವ್ಯವಾದಂಥ ರಾಮ ಮಂದಿರ ನಿರ್ಮಾಣ ಆಗಬೇಕು ಎನ್ನುವ ಸಂಕಲ್ಪವನ್ನು ಇಟ್ಕೊಂಡಂಥ ಇವರ ಯಾತ್ರೆ ಬಹುಶಃ ಅಯೋಧ್ಯೆಯ ತೀರ್ಪು ಈಗಾಗಲೇ ಬಂದಿದೆ. ಇನ್ನು ಶ್ವಾನಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಸುದರ್ಶನ್ ಅವರು ಅದಕ್ಕೆ ಮದ್ದು ಹಚ್ಚಿ ಉಪಚಾರ ಮಾಡಿದ್ದಾರೆ. ಮಧ್ಯಾಹ್ನದ ವೇಳೆ ಮಲಗಿ ನಿದ್ದೆ ಮಾಡ್ತಾ ಇದ್ದ ಶ್ವಾನ ಅಯ್ಯಪ್ಪ ಮಾಲಾಧಾರಿಗಳು ಹೊರಡುವ ಸಮಯ ಎಚ್ಚರಗೊಂಡು ಅವರೊಂದಿಗೆ ಹೆಜ್ಜೆ ಹಾಕ್ತಾ ಸಾಗಿದೆ. ಶಬರಿಮಲೆಗೆ ಪಾದಯಾತ್ರೆಯನ್ನು ಒಂದು ಸಂಕಲ್ಪ ಪಾದಯಾತ್ರೆ ಮೂಲಕ ಒಂದು ಸಂಕಲ್ಪ ಮಾಡಿರ್ತೇವೆ. ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣ ಆಗಬೇಕು ಮತ್ತು ಶಬರಿಮಲೆಯಲ್ಲಿ ಮಹಿಳೆಯರ ಪ್ರವೇಶ ಮುಂಚಿನ ನಿಷೇಧ ಇದರ ಬಗ್ಗೆ ನಾವು ಪಾದಯಾತ್ರೆಯನ್ನು ಹಮ್ಮಿಕೊಂಡಿರ್ತೇವೆ. ಅದರಿಂದ ನಾವು 30 ತಾರೀಕಿನಂದು ತಿರುಪತಿ ವೆಂಕಟರಮಣ ದೇವಸ್ಥಾನದಲ್ಲಿ ಇರುಮುಡಿಯನ್ನು ಕಟ್ಟಿಕೊಂಡು ಅಲ್ಲಿಂದ ಪಾದಯಾತ್ರೆ ಪ್ರಾರಂಭ ಮಾಡಿರುತ್ತೇವೆ. ಅಲ್ಲಿಂದ ಒಂದು ಸಾಧಾರಣ ಕೆಳಗೆ ಬರುವ ಅಲಿಪಿರಿ ಎಂಬ ಊರಿನಿಂದ ನಮ್ಮೊಟ್ಟಿಗೆ ಒಂದು ನಾಯಿ ನಮ್ಮನ್ನು ಬೆಂಬಲಿಸಿಕೊಂಡು ನಮ್ಮ ಹಿಂದೆ ಬಂದಿದೆ. ಇದನ್ನು ನಾವು ದಿನನಿತ್ಯ ನಮ್ಮ ಪೂಜಾ ಕಾರ್ಯಕ್ರಮಗಳಲ್ಲಿ ಮಾಡುವಾಗ ಒಮ್ಮಟ್ಟಿಗೆ ಇದ್ದುಕೊಂಡು ನಮ್ಮ ಮುಂದಿನ ಪ್ರಯಾಣವನ್ನು ಈಗ ನಾವು ಸಾಧಾರಣ ಬಂದು ಮೂಡುಬಿದಿರೆ ನಮ್ಮ ಗುರುಸ್ವಾಮಿಯವರ ರಮೇಶ್ ಗುರುಸ್ವಾಮಿಯವರ ಈ ಸನ್ನಿಧಾನಕ್ಕೆ ಬಂದು ಅಲ್ಲಿ ನಮ್ಮನ್ನು ಪ್ರೀತಿಪೂರ್ವಕವಾಗಿ ನಮ್ಮನ್ನು ಸ್ವಾಗತಿಸಿದ್ದಾರೆ.